ವೀಕ್ಷಾ ವೀಕ್ಷಕರೇ, ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನೆಲನೆಲ್ಲಿ ಮಳೆಗಾಲದಲ್ಲಿ ಬೆಳೆಯುವ ಪುಟ್ಟ ಸಸ್ಯ. ಇದನ್ನು ಕಿರುನೆಲ್ಲಿ ಅಥವಾ ಭೂನೆಲ್ಲಿ ಎಂದು ಕರೆಯುತ್ತಾರೆ. ನೆಲನೆಲ್ಲಿಯು ಪುಟ್ಟ ಸಸ್ಯವಾದರೂ ದೊಡ್ಡ ಮಟ್ಟದಲ್ಲಿ ಔಷಧೀಯ ಗುಣವನ್ನು ಹೊಂದಿದೆ. ಈ ಗಿಡದ ಎಲೆಗಳು ಬೆಟ್ಟದ ನೆಲ್ಲಿಯಂತಿದ್ದರೂ ಆಕಾರದಲ್ಲಿ ಬಲು ಚಿಕ್ಕದಾಗಿದೆ. ಸಣ್ಣ ಸಣ್ಣ ಹಸಿರು ಬಣ್ಣದ ಗುಂಡು ಗುಂಡಾದ ಕಾಯಿಗಳನ್ನು ಈ ಗಿಡದಲ್ಲಿ ಕಾಣಬಹುದು. ನೆಲ್ಲಿಕಾಯಿಯಂತೆ ಕಾಣುತ್ತಿರುವುದರಿಂದ ಇದನ್ನು ನೆಲನೆಲ್ಲಿ ಎಂದು ಕರೆಯುತ್ತಾರೆ. ನೆಲನೆಲ್ಲಿಯು ರುಚಿಯಲ್ಲಿ ಸ್ವಲ್ಪ ಕಹಿಯಾಗಿದೆ. ಕಾಮಾಲೆಗೆ ನೆಲನೆಲ್ಲಿ ಅತ್ಯುತ್ತಮ ಔಷಧವಾಗಿದೆ. ನೆಲನೆಲ್ಲಿಯು ಚರ್ಮರೋಗ ನಿವಾರಣೆ ಹಾಗೂ ರಕ್ತ ಶುದ್ಧೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆಯುರ್ವೇದದಲ್ಲಿ ನೆಲನೆಲ್ಲಿಯನ್ನು ಅನೇಮಿಯಾ ಮತ್ತು ಪಿತ್ತದೋಷ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೆಲನೆಲ್ಲಿಯ ಕಷಾಯವು ತುಂಬಾ ಜನಪ್ರಿಯವಾಗಿದೆ. ಈ ದಿನ ನಾವು ನಿಮಗೆ 5 ರಿಂದ 8 ನಿಮಿಷದಲ್ಲಿ ತಯಾರಾಗುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ನೆಲನೆಲ್ಲಿಯ ತಂಬುಳಿಯನ್ನು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇವೆ. ನೆಲನೆಲ್ಲಿಯ ತಂಬುಳಿ ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋಣ. 1 ಕಪ್ ನೆಲನೆಲ್ಲಿ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಕರಿಮೆಣಸು, 5 ಕಾಯಿಮೆಣಸು, 1 ಕಪ್ ತೆಂಗಿನ ತುರಿ, 1 ಕಪ್ ಮಜ್ಜಿಗೆ ಅಥವಾ ಮೊಸರು, ಅರ್ಧ ಗುಳಿಗೆ ಹುಳಿ. ನೆಲನೆಲ್ಲಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ 1 ಚಮಚ ತುಪ್ಪವನ್ನು ತೆಗೆದುಕೊಳ್ಳಿ. ತುಪ್ಪ ಕಾದ ನಂತರ ಅರ್ಧ ಚಮಚ ಜೀರಿಗೆ, 1/4 ಚಮಚ ಕರಿಮೆಣಸಿನ ಕಾಳು ಹಾಕಿ ಸಣ್ಣ ಹುರಿಯಲ್ಲಿ ಹುರಿಯಿರಿ. ನಂತರ ಅದಕ್ಕೆ 5 ಕಟ್ ಮಾಡಿಟ್ಟ ಕಾಯಿಮೆಣಸು ಹಾಕಿ ಹುರಿಯಿರಿ. ಇದಕ್ಕೆ ಸ್ವಚ್ಛಗೊಳಿಸಿ ಕಟ್ ಮಾಡಿದ ನೆಲನೆಲ್ಲಿ, 1 ಕಪ್ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಈ ಮಿಶ್ರಣವನ್ನು ಬದಿಗಿಡಿಸಿ. ನಂತರ ಒಂದು ಮಿಕ್ಸರ್ ಜಾರ್ ಅನ್ನು ತೆಗೆದುಕೊಳ್ಳಿ. 1 ಸಣ್ಣ ಗುಳಿಗೆ ಹುಳಿ ಹಾಗೂ ಹುರಿದಿಟ್ಟುಕೊಂಡ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ನುಣ್ಣನೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದಕ್ಕೆ 1 ಕಪ್ ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಲು ಮರೆಯದಿರಿ. ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕಲಸಿ. ಈ ತಂಬುಳಿಗೆ ನಾವು ಒಗ್ಗರಣೆಯನ್ನು ಹಾಕಬಹುದು. ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ 1 ಚಮಚ ತುಪ್ಪ, 1 ಚಮಚ ಸಾಸಿವೆ, 3 ರಿಂದ 5 ಕರಿಬೇವು ಹಾಕಿ 2 ಒಣಮೆಣಸು, ಒಗ್ಗರಣೆಯನ್ನು ತಂಬುಳಿಗೆ ಕೊಡಿ. ರುಚಿಯಾದ ನೆಲನೆಲ್ಲಿ ತಂಬುಳಿ ಈಗ ರೆಡಿಯಾಗಿದೆ. ಈ ತಂಬುಳಿಯನ್ನು ಸೇವಿಸಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಹಾಗೂ ಆರೋಗ್ಯವಾಗಿರಿ. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ವೀಕ್ಷಾ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆರೋಗ್ಯವಂತರಾಗಿರಿ, ಸುಖವಾಗಿರಿ.